ಲೋಕೋಪಯೋಗಿ ಅನುದಾನದಿಂದ ವಿದ್ಯಾಗಿರಿಯಿಂದ ಸ್ವರಾಜ್ಯ ಮೈದಾನದವರೆಗೆ 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ದ್ವಿಪಥ ರಸ್ತೆ ಮತ್ತು ರೋಟರಿ ಶಾಲೆಯ ಎದುರುಗಡೆಯಿಂದ ಮೆಸ್ಕಾಂ ಕಚೇರಿವರೆಗೆ 1.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಚತುಷ್ಪಥ ರಸ್ತೆಯನ್ನು ಕ್ಷೇತ್ರದ ಶಾಸಕ ಉಮಾನಾಥ ಕೋಟ್ಯಾನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಕೋಟ್ಯಾನ್ ಅವರು ಸುಗಮ ಸಂಚಾರಕ್ಕೆ ಸಹಕಾರಿಯಾಗುವಂತೆ ರಸ್ತೆಗಳನ್ನು ಅಗಲೀಕರಣಗೊಳಿಸಲಾಗಿದೆ. ಪೇಟೆಯಿಂದ ಹಾದು ಹೋಗುವ ಮತ್ತು ಪೇಟೆಗೆ ಸಂಪರ್ಕ ಕಲ್ಪಿಸುವ ಎಲ್ಲ ಒಳ ರಸ್ತೆಗಳನ್ನು ಅಗಲೀಕರಣಗೊಳಿಸಿ ಸುಗಮ ವಾಹನ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಗುವುದು. ಇದಕ್ಕಾಗಿ ರೂಪಾಯಿ 5 ಕೋಟಿ ಅನುದಾನಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕಳುಹಿಸಲಾಗಿದೆ ಎಂದರು. ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಯುಜಿಡಿ ಮತ್ತು ಕುಡಿಯುವ ನೀರಾದ್ರೆ ಅಷ್ಟಲ್ಲ ಯುಜಿಡಿಗೆ ಈಗಾಗಲೇ ಮೊನ್ನೆ ತಾನೇ ನಾನು ಇಲ್ಲಿಯ ಅಧಿಕಾರಿಗಳನ್ನು ಮುಲ್ಕಿ ಮತ್ತು ಇಲ್ಲಿ ಅಧಿಕಾರಿಗಳನ್ನು ಕರೆದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರ ಕಚೇರಿಯಲ್ಲಿ ಮೀಟಿಂಗ್ ಮಾಡಿದ್ದೇನೆ. ಎಲ್ಲ ಅಧಿಕಾರಿಗಳನ್ನು ಕರೆದು ಇಲ್ಲಿಯ ನಮ್ಮ ಪುರಸಭಾ ಅಧಿಕಾರಿ ಮತ್ತು ಮುಲ್ಕಿ ಅಧಿಕಾರಿ ಎಲ್ಲ ಬಂದಿದ್ದರು. ಅದನ್ನು ಸರ್ವೆ ಮಾಡಲಿಕ್ಕೆ ನಮಗೆ ಯುಜಿಡಿದು ಸರ್ವೆ ಮಾಡಲಿಕ್ಕೆ ಬಹುಶಃ ನಮಗೆ ಒಂದು 30 ಲಕ್ಷ ರೂಪಾಯಿ 35 ಲಕ್ಷ ರೂಪಾಯಿ ಬೇಕು. ಪುರಸಭೆಯಲ್ಲಿ ಅಷ್ಟು ದುಡ್ಡಿಲ್ಲ. ಅದನ್ನು ನಾವು ಯುಡಿ ಡಿಪಾರ್ಟ್ಮೆಂಟ್ನಿಂದಲೇ ಅಲ್ಲಿಂದ ಇಲಾಖೆಯಿಂದಲೇ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ನಾವೇ ಕೊಡ್ತೇವೆ ಅಂತ ಹೇಳಿದರೆ ಮುಲ್ಕಿದ್ದು ಮತ್ತು ಇಲ್ಲಿದ್ದು ಸರ್ವೆ ಚಾರ್ಜ್ ಅಮೌಂಟ್ ನಾವೇ ಕೊಡ್ತೇವೆ. ಹಾಗಾಗಿ ಈಗ ಅಧಿಕಾರಿಗಳು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಮೀಟಿಂಗ್ ಮಾಡಿ ಅದು ಸಹ ಬಹುಶಃ ಒಂದು 100 ಕೋಟಿಗಿಂತ ಜಾಸ್ತಿ ಬೇಕು ಪುರಸಭಾ ವ್ಯಾಪ್ತಿಗೆ ನಾವು ಯುಜಿಡಿ ಮಾಡಬೇಕಾದ್ರೆ. ಅದರಲ್ಲಿ ಪ್ರಥಮ ಹಂತದಲ್ಲಿ 2-3 ಗ್ರಾಮಗಳನ್ನು ತಗೊಂಡು ಮರಿಯಾಡಿ, ಪ್ರಾಂತ್ಯ, ಮಾರ್ಪಾಡಿ 2-3 ಗ್ರಾಮಗಳನ್ನು ತಗೊಂಡು ಜಾಸ್ತಿ ಕಟ್ಟಡಗಳು ಮತ್ತು ಪೇಟೆ ಹತ್ತಿರ ಇರುವಂಥ ಪ್ರದೇಶವನ್ನು ಆಯ್ಕೆ ಮಾಡಿ ಅದಕ್ಕೆ ಮಾಡಿ ಅದರಲ್ಲೊಂದು 50 ಕೋಟಿ 60 ಕೋಟಿ ಎಲ್ಲದನ್ನು ಮುಗಿಸಿ ಆ ಬಳಿಕ ದ್ವಿತೀಯ ಹಂತವಾಗಿ ಇನ್ನು ಉಳಿದಂಥ ಭಾಗವನ್ನು ತೆಗೆದುಕೊಳ್ಬೇಕು ಅಂತ ನಾವು ಚರ್ಚೆ ಮಾಡಿದ್ದೇವೆ. ಈ ಸಂದರ್ಭ ಪುರಸಭಾ ಸದಸ್ಯರಾದ ನಾಗರಾಜ ಪೂಜಾರಿ, ಸ್ವಾತಿ ಪ್ರಭು, ರಾಜೇಶ್ ನಾಯ್ಕ್, ಶ್ವೇತಾ ಕುಮಾರಿ, ದಿವ್ಯಾ ಜಗದೀಶ್, ಪುತ್ತಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಮೋಹಿನಿ ಶೆಟ್ಟಿ, ಸದಸ್ಯರಾದ ಗಿರೀಶ್ ಹಂಡೆಲು, ನಾಗವರ್ಮ ಜೈನ್, ರಾಜ್ಯ ಕ್ರೈಸ್ತ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ಜೋಯಿಲ್ಸ್ ಡಿಸೂಜಾ ಮತ್ತಿತರರು ಉಪಸ್ಥಿತರಿದ್ದರು.